ಗೊತ್ತಿರುವ ಹಾಗೆ ದಿನಾಂಕ 20, 21, 22 ಈ 3 ದಿನಗಳ ಕಾಲ ಸಬಾಸ್ಟಿನ್ ಪೆರಮನೂರು ಸಮೂಹ ವಿದ್ಯಾಸಂಸ್ಥೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ವಿವಿಧ ಶಾಲೆಗಳ ಸ್ಕೌಟ್ಸ್ ಮತ್ತು ಗೈಡ್ಸ್ ಉತ್ಸವ ಮೇಳ ನಡೆಯಲಿಕ್ಕಿದೆ. ಹಾಗಾಗಿ ಈ ವರ್ಷ ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ, ವಿನೂತನವಾಗಿ ಇದನ್ನು ಆಚರಣೆ ಮಾಡಬೇಕು, ಭಾವೈಕ್ಯತೆಯ ಸಾರುವ ಒಂದು ಹಬ್ಬ ಆಗಿ ಮೂಡಿ ಬರಬೇಕು ಎನ್ನುವ ದೃಷ್ಟಿಯಲ್ಲಿ 3 ಕಡೆಯಿಂದ ಏಕಕಾಲದಲ್ಲಿ ಹೊರ ಸಂಚಾರವನ್ನು ಹೊರಕಾಣಿಕೆಯನ್ನು ಮಾಡಿದೆವು. ವಿಶೇಷವಾಗಿ 3 ದಿನ 1,000 ಮಕ್ಕಳು ಇರಬೇಕು ಅಂತಂದರೆ ನಮಗೆ ಆಹಾರ ಸಾಮಗ್ರಿಗಳು, ಊಟ ಉಪಹಾರಕ್ಕೆ ಸಂಬಂಧಪಟ್ಟಾಗೆ ತುಂಬ ವ್ಯವಸ್ಥೆಗಳು ಬೇಕು. ಆ ನೆಲೆಯಲ್ಲಿ ಇವತ್ತು ಮಧ್ಯಾಹ್ನ 2:30ಗೆ ಸರಿಯಾಗಿ ಒಂದು ಇಗರ್ಜಿ ಪದ್ಯೂರು ಚರ್ಚಿಯಿಂದ, 2ನೇದು ಉಳ್ಳಾಲದ ದರ್ಗದಿಂದ, 3ನೇದು ಸೋಮನಾಥ ದೇವಸ್ಥಾನ ಸೋಮೇಶ್ವರ, ಇಲ್ಲಿಂದ ಏಕಕಾಲದಲ್ಲಿ ನಾವು ಈ ಹೊರಕಾಣಿಕೆಯನ್ನು ಮಾಡೋದರೊಂದಿಗೆ ಅಂಬೇಡ್ಕರ್ ಮೈದಾನ ತೊಕ್ಕೋಟು ಅಲ್ಲಿ ಹೋಗಿ ವಿಲೀನಗೊಳ್ತೇವೆ. ಎಲ್ಲರೊಟ್ಟಿಗೆ ಸಂಯೋಜನೆ ಹೊಂದಿ ಅಲ್ಲಿಂದ ಭವ್ಯ ಮೆರವಣಿಗೆಯೊಂದಿಗೆ ಸೈನ್ಸ್ ಸಬಾಸ್ಟಿನ್ ಸಮೂಹ ಸಂಸ್ಥೆಗಳಿಗೆ ಈ ತಂದಂಥ ಎಲ್ಲ ಸಾಮಗ್ರಿಗಳನ್ನು ಕೊಂಡೊಯ್ಯುವಂಥ ಒಂದು ಅಭೂತಪೂರ್ವ ಕಾರ್ಯಕ್ರಮಕ್ಕಾಗಿ ನಾವೆಲ್ಲರೂ ಒಟ್ಟಿಗಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಈ ಚರ್ಚಿಂದ ಇಲ್ಲಿ ಉದ್ಘಾಟನೆ ಆಗಬೇಕು ಅಂತ ಹೇಳಿದ್ರೆ ವಂದನೀಯ ಫಾದರ್ ಸುನೀಲ್ ವೇಗಸ್ ಅವರು ನಮಗೆ ಬಹಳ ಒಳ್ಳೆಯ ರೀತಿಯಲ್ಲಿ ಮಾರ್ಗದರ್ಶನ ನೀಡಿದ್ದಾರೆ. ಅದು ಮಾತ್ರ ಅಲ್ಲದೆ ಮೊನ್ನೆ ಅವರ ಪೂಜಾ ಕಾರ್ಯಕ್ರಮದಲ್ಲಿ ಕೂಡ ಇದರ ಬಗ್ಗೆ ವಿಶೇಷವಾಗಿ ಅವರೆಲ್ಲ ಹೇಳಿಬಿಟ್ಟು ನಮಗೆ ಒಳ್ಳೆಯ ರೀತಿಯ ಆಹಾರ ಸಾಮಗ್ರಿಗಳು ಸೇರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಇಲ್ಲಿದ್ದ ಆತ್ಮೀಯ ಮಿತ್ರರು ಎಲ್ಲ ಕಾರ್ಯಕ್ರಮಗಳಿಗೆ ನಾವು ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಹೋಗುವಾಗ ಡಾಕ್ಟರ್ ಭೋಜ ಪೂಜಾರಿ, ಪ್ರೊಫೆಸರ್ ಭೋಜ ಪೂಜಾರಿಯವರಿಗೆ ಎಲ್ಲ ಸಹಕಾರವನ್ನು ಮಾಡಲಿಕ್ಕೆ, ಮಾರ್ಗದರ್ಶನ ಮಾಡಲಿಕ್ಕೆ, ಎಲ್ಲ ಜೊತೆಗೆ ಅವರು ಉಪನ್ಯಾಸಕರಾಗಿದ್ದರೂ ಕೂಡ ಸಾಮಾಜಿಕ ವಲಯದಲ್ಲಿ ನಮ್ಮೊಂದಿಗೆ ಸೇರಿಕೊಂಡು ಎಲ್ಲ ಕೆಲಸದಲ್ಲಿ ನಮ್ಮೊಂದಿಗೆ ಸೇರಿಕೊಳ್ತಾ ಇದ್ದಾರೆ. ಡಾಕ್ಟರ್ ಭೋಜ ಪೂಜಾರಿಯವರಲ್ಲಿ ವಿನಂತಿ ಮಾಡಿಕೊಂಡಾಗ ಅವರು ಕೂಡ ಆಹಾರ ಸಾಮಗ್ರಿಗಳನ್ನು ನೀಡುವುದರೊಂದಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮ ನೀಡಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಇವತ್ತು ಮೈಕ್ ಮತ್ತು ಮೈಕ್ ವ್ಯವಸ್ಥೆ, ಜೀಪ್ ವ್ಯವಸ್ಥೆ ಎಲ್ಲ ಕೂಡ ಉಚಿತವಾಗಿ ನೀಡಿರ್ತಾರೆ ಶ್ರೀಯುತ ರವಿ ಅವರು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಾವೆಲ್ಲ ಸಹೋದ್ಯೋಗಿ ಬಂಧುಗಳಿದ್ದಾರೆ. ಪಾವೂರು ಶಾಲೆ ಪ್ರಾಥಮಿಕ ಶಾಲೆ HM ಅವರಿದ್ದಾರೆ, ಹಾಗೆ ವಿಶ್ವಮಂಗಲ ಶಾಲೆಯ ಅಧ್ಯಾಪಕರಿದ್ದಾರೆ, ಭಾಸ್ಕರ್ ಶಾಲೆ ನಮ್ಮ ವಿದ್ಯಾರ್ಥಿ ಶಾಲೆಯ ಮಾಸ್ಟರ್ ಎಲ್ಲರೂ ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾರೆ. ಸಮ್ಮೇಳನಕ್ಕೆ ಇವತ್ತು ನಾವು ಚಾಲನೆಯನ್ನು ನೀಡಿದ್ದೇವೆ ಹಾಗೂ ಎಲ್ಲರ ಸಹಕಾರದೊಂದಿಗೆ ಈ ಒಂದು ಹೊರೆ ಕಾಣಿಕೆಯ ನಮ್ಮ ಭವ್ಯ ಮೆರವಣಿಗೆಯನ್ನು ನಾವು ಇಲ್ಲಿಂದ ಆರಂಭಿಸುತ್ತಿದ್ದೇವೆ. ಇವಾಗಲೇ ಹೇಳಿದಂತೆ 3 ಕಡೆಗಳಿಂದ ಈ ಭವ್ಯ ಮೆರವಣಿಗೆ ಹೊರಡುತ್ತದೆ. ಈ ಸಂದರ್ಭದಲ್ಲಿ ಏಕದೇವರ ಆಶೀರ್ವಾದಗಳು ನಿಮ್ಮಲ್ಲಿ ಸದಾ ಇರಲಿ, ನಿಮ್ಮನ್ನು ಕಾಪಾಡಲಿ ಹಾಗೂ 3 ದಿನಗಳ ಈ ಒಂದು ಉತ್ಸವವು ಸಾಂಗವಾಗಿ ಏನು ಅಡ್ಡಿ ಆತಂಕಗಳು ಇಲ್ಲದೆ ನಡೆಯಲಿ ಎಂದು ನಾನು ಪರಮಾತ್ಮನಲ್ಲಿ ಬೇಡುತ್ತೇನೆ ಹಾಗೂ ನಿಮ್ಮೆಲ್ಲರನ್ನು ನಾನು ಆಶೀರ್ವದಿಸುತ್ತೇನೆ. 3 ದಿವಸಗಳು ನಡೆಯುವ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಇದರ ಒಂದು ಕಾರ್ಯಕ್ರಮಕ್ಕೆ ನಾವು ಹೊರೆ ಕಾಣಿಕೆಯಲ್ಲಿ ಚಾಲನೆ ನೀಡಲಿಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಗುರುಗಳಿಗೆ ಶುಭವನ್ನು ಹಾರೈಸಿದ್ದಾರೆ. ಅವರ ಹಾರೈಕೆಯಂತೆಯೇ ಈ ಒಂದು ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ಸಾಂಗವಾಗಿ ನೆರವೇರಲಿ ಎಂದು ಆ ಪರಮಾತ್ಮನಲ್ಲಿ ಧರ್ಮಗಳನ್ನು ದೇವರನ್ನು ನಾವು ನೆನಪಿಸಿಕೊಳ್ಳುತ್ತಾ ಈ ನಮ್ಮ ಪ್ರಥಮ ಹೊರೆ ಕಾಣಿಕೆಯ ಒಂದು ಸುಸಂದರ್ಭ, ಬಹಳ ಪ್ರಶಾಂತವಾಗಿರುವಂತಹ ಈ ಒಂದು ಫಾದರ್ನವರ ಒಂದು ಉತ್ತಮ ನುಡಿಯೊಂದಿಗೆ, ಹಾರೈಕೆಯೊಂದಿಗೆ ನಮ್ಮ ಈ ಒಂದು ಹೊರೆ ಕಾಣಿಕೆಗೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಅವರಿಗೆ ನಮ್ಮ 3 ದಿನಗಳು ನಡೆಯುತ್ತಿರುವಂತಹ ಈ ಭವ್ಯ ಉತ್ಸವದ ಈ ಶುಭ ಸಂದರ್ಭದಲ್ಲಿ ನಮ್ಮ ರ್ಯಾಲಿಯ ನಿರ್ದೇಶಕರಾಗಿರುವಂತಹ ತ್ಯಾಗಂ ಸರ್ ಅವರಿದ್ದಾರೆ. ಅವರು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಮ್ಮ ರೆವರೆಂಡ್ ಫಾದರ್ ಸುನೀಲ್ ವೇಗಸ್ ಅವರಿಗೆ ನಮ್ಮ ಸ್ಕೌಟ್ ಗೈಡ್ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನಾದಂತಹ ನಮ್ಮ ಡಾಕ್ಟರ್ ಆಗಿರುವಂತಹ ನಮ್ಮ ಭೋಜಭೋಸ್ ಪೂಜಾರಿ ಸರ್ ಅವರು, ಹಾಗೆ ಬೇಲಕಟ್ಟೆ ಶಾಲೆಯ ನಮ್ಮ ಎಸ್ಎನ್ಸಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ BA ಖಾದರ್ ಸರ್ ಹೋಗಿದ್ದಾರೆ. ಹಾಗೆ ಸದಸ್ಯರಾಗಿರುವಂತಹ ರವಿಯಣ್ಣ ಉತ್ತಮ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಸ್ಕೌಟ್ ಗೈಡ್ ಸಂಸ್ಥೆಯ ವತಿಯಿಂದ ಎಲ್ಲರ ಪರವಾಗಿ ತಮಗೆ ತುಂಬ ಕೃತಜ್ಞತೆಗಳನ್ನು ಅರ್ಪಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಶಾಲೆಗಳ ಶಿಕ್ಷಕರನ್ನು
ಈ ಸಂದರ್ಭದಲ್ಲಿ ನಾವು ಎಲ್ಲರ ಪಾಲ್ಗೊಳ್ಳುವಿಕೆಯಲ್ಲಿ ಈ ಒಂದು ಮೇಳವನ್ನು ಸಂಘಟಿಸ್ತಾ ಇದ್ದೇವೆ. ಅಂದರೆ ಊರಿನವರ ಅಂದರೆ ಗಣ್ಯರ ಎಲ್ಲರ ಮಾರ್ಗದರ್ಶನ ಹಾಗೂ ಅವರ ಸಹಕಾರದಿಂದ ಇವತ್ತು ಇಲ್ಲಿ ಆಹಾರ ವಸ್ತುಗಳನ್ನೆಲ್ಲ ನಾವು ಸಂಗ್ರಹ ಮಾಡಿದ್ದೇವೆ. ಅದನ್ನು ಈ ಸಂದರ್ಭದಲ್ಲಿ ನಾವು ಹೊರೆಕಾಣಿಕೆಯಾಗಿ ಮೇಳ ನಡೆಯುವಂತಹ ಸ್ಥಳಕ್ಕೆ ನಾವೀಗ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಇಲ್ಲಿಯ ಘಟಕದಿಂದ ಅಂದರೆ ಇಲ್ಲಿಯ ಹೊರೆಕಾಣಿಕೆಯನ್ನು ಕೊಂಡೋಗುವ ಮೊದಲು ಇಲ್ಲಿ ನಮ್ಮೊಂದಿಗೆ ಶ್ರೀ ಕೃಷ್ಣಗಟ್ಟಿ ಹಾಗೆ ವಿಶ್ವನಾಥ್ ಗಟ್ಟಿ, ಸುರೇಶ್ ಭಟ್ನಗರ್ ಹಾಗೆ ಹಲವಾರು ಮಂದಿ ಈ ಊರಿನ ಗಣ್ಯರು ನಮ್ಮೊಂದಿಗಿದ್ದಾರೆ. ಅವರೆಲ್ಲರ ಪ್ರೀತಿಯ ಸಹಕಾರದಿಂದ ನಮ್ಮ ಮೇಳ ಅತ್ಯಂತ ಯಶಸ್ವಿ ಆಗ್ತದೆ ಅಂತ ನಾನು ಭಾವಿಸಿದ್ದೇನೆ. ಹಾಗೆ ಈ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಜಾಯ್ಲ್ಯಾಂಡ್ ಶಾಲೆಯ ಸ್ಕೌಟ್ ಗೈಡ್ ಮಕ್ಕಳು ಹಾಗೆ ಬ್ಯಾಂಡ್ ಸೆಟ್ ಎಲ್ಲ ಇದೆ. ಹಾಗೆ ನಮ್ಮ ಶಿಕ್ಷಕ ಬಂಧುಗಳು ಕೂಡ ನಮ್ಮೊಂದಿಗಿದ್ದಾರೆ. ಇವರೆಲ್ಲರ ಸಹಕಾರದಿಂದ ಶುಭ ಹಾರೈಕೆಯಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತ ನಾನು ಭಾವಿಸಿದ್ದೇನೆ. ಈ ಸಂದರ್ಭದಲ್ಲಿ ಎಲ್ಲ ಗಣ್ಯರಿಗೆ ಹಾಗೂ ಮಕ್ಕಳಿಗೆ ಹಾಗೆ ಅದರ ಜೊತೆಯಲ್ಲಿ ಹೊಸಕುರ್ಲಿನ ವಿದ್ಯಾಧರ ಶೆಟ್ಟಿಯವರಿಗೆ ಜಿಲ್ಲಾ ಸಂಸ್ಥೆ ಪರವಾಗಿ ಮತ್ತು ನಮ್ಮ ಸ್ಥಳೀಯ ಸಂಸ್ಥೆಯ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗ ನಮ್ಮೊಂದಿಗೆ ಶ್ರೀ ಕೃಷ್ಣಗಟ್ಟಿ ಇದ್ದಾರೆ. ಅವರು ಈ ಹಿಂದೆ ಕೂಡ ನಮ್ಮ ಈ ಸ್ಕೌಟ್ ಗೈಡ್ ಕಾರ್ಯಕ್ರಮದಲ್ಲಿ ನಮಗೆ ಬಹಳಷ್ಟು ಸಹಕಾರ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಕೂಡ ಅವರು ನಮ್ಮೊಂದಿಗಿದ್ದಾರೆ. ಅವರೀಗ ಪ್ರಾಸ್ತಾವಿಕವಾಗಿ ಎರಡು ಮಾತಾಡಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತಾಲೂಕು ಸೈನ್ಸ್ ಆಫೀಸ್ನ ವತಿಯಿಂದ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ವರ್ಷ ಪ್ರತಿ ನಾವು ಈ ಕಾರ್ಯಕ್ರಮವನ್ನು ನಾವು ಮಾಡುತ್ತಾ ಬಂದಿದ್ದೇವೆ. ಸರ್ಕಾರದ ಅಪ್ಪಣೆ ಮೇರೆಗೆ ಮತ್ತು ಜಿಲ್ಲಾ ನಮ್ಮ ಡಿ ಸಿ ಅವರ ಆದೇಶವನ್ನು ಆಯುಕ್ತರನ್ನು ಎಲ್ಲ ಅವರ ಆದೇಶ ಮೇರೆಗೆ ನಾವೆಲ್ಲ ಈ ಕಾರ್ಯಕ್ರಮವನ್ನು ಈ ಸಲ ಚರ್ಚಿನಲ್ಲಿ ಮಾಡುವಂತೆ ತೀರ್ಮಾನ ಮಾಡಿದ್ದೇವೆ. ಇದು ಯಾವ ರೀತಿ ಇದೆ ಅಂದರೆ, ಪ್ರಥಮವಾಗಿ ಸೋಮೇಶ್ವರ ಈ ವಲಯದಿಂದ ಈ ಸೈಡಿನಿಂದ ನಾವು ಹೊರೆಕಾಣಿಕೆಯನ್ನು ಎಲ್ಲ ಭಕ್ತರ ಮತ್ತು ಎಲ್ಲ ಹಿತೈಷಿಗಳ ಸಹಕಾರದೊಂದಿಗೆ ಇಲ್ಲಿಂದ ಪ್ರಥಮವಾಗಿ ನಾವು ಶುರು ಮಾಡಿ, ಅದೇ ರೀತಿ ಉಳ್ಳಾಲ ದರ್ಗಾದಿಂದ ಹತ್ತಕ್ಕೆ ಮೆರವಣಿಗೆ ಬರ್ತದೆ. ಉಳ್ಳಾಲ ದರ್ಗಾದಿಂದ ಆಗಿ ಅಂಬೇಡ್ಕರ್ ಮೈದಾನಕ್ಕೆ ಬಂದು ಅಲ್ಲಿಂದ ನಾವು ಸಂಗಮ ಮಾಡಿ ಅಲ್ಲಿಂದ ನಾವು ರೂಟ್ ಮಾರ್ಚ್ ಆಗಿ ಅಲ್ಲಿಂದ ಸೈನ್ಸ್ ಆಫೀಸ್ಗೆ ಹೋಗೋದಕ್ಕಾಗಲಿ. ಅದೇ ರೀತಿ ಕೋಣಾಜೆಯಿಂದ ಕೂಡ ಒಂದು ನಮ್ಮ ಸಂಘಟನೆ ಚರ್ಚೆಯಿಂದ ಅಲ್ಲಿಂದ ಬರ್ತದೆ. ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಂಬ ಮೂರು ಎಲ್ಲ ದೇವರನ್ನೆಲ್ಲ ನಾವು ಆರಾಧಿಸಿಕೊಂಡು ಬರುವಂಥ ನಮ್ಮ ಈ ಸಮಾಜ ಈ ಒಂದು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ಈ ಹೊರೆಕಾಣಿಕೆಯ ಯಶಸ್ಸಿನ ಹಿಂದೆ ನಾವಿದ್ದೇವೆ. ನಾವು ಕಳೆದ ಸಲ ಮಾಡಿದ್ದಕ್ಕಿಂತ ಈ ಸಲ ಒಂದು ವಿಶೇಷವಾಗಿ ಹೊರೆಕಾಣಿಕೆಯ ಮುಖಾಂತರ ಸಾರ್ವಜನಿಕವಾಗಿ ಮಕ್ಕಳ ಶಿಸ್ತು ಮತ್ತು ಆರೋಗ್ಯದ ಬಗ್ಗೆ ಮತ್ತು ವಿದ್ಯಾಭ್ಯಾಸದ ಬಗ್ಗೆ ನಾವು ಇದನ್ನೆಲ್ಲ ಅರಿತುಕೊಂಡು ಈ ಸ್ಕೌಟ್ನ ಉದ್ದೇಶ ಏನು ಎಂದು ತಿಳಿಸೋಸ್ಕರ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ನಮ್ಮ ಊರಿನ ಈ ಸಮಾರಂಭದ ಅಧ್ಯಕ್ಷರಾದ ಸುರೇಶ್ ಭಟ್ನವರು, ಅದೇ ರೀತಿ ನಮ್ಮ ಸೋಮನಾಥ ದೇವಸ್ಥಾನದ ಮುಕ್ತೇಶ್ವರರಾದ ಆಡಳಿತ ಮುಕ್ತೇಶ್ವರರಾದ ವಿಶ್ವನಾಥ ಗಟ್ಟಿಯವರು, ದೇವಸ್ಥಾನದ ಪ್ರಬಂಧಕರು, ಅದೇ ರೀತಿ ಆಸುಪಾಸಿನ ಎಲ್ಲ ನಮ್ಮ ಜಾಯ್ಲ್ಯಾಂಡ್ ಶಾಲೆಯ ಅಧ್ಯಾಪಕರಿಂದ ಮತ್ತು ಸ್ಕೌಟ್ ಗೈಡ್ನ ಮತ್ತು ಬ್ಯಾಂಡ್ ಪಾರ್ಟಿ ಎಲ್ಲ ಒಟ್ಟಿಗೆ ಬಂದಿದ್ದಾರೆ. ಎಲ್ಲರೂ ನಾವು ಮಗದೊಮ್ಮೆ ಅವರಿಗೆ ಸ್ವಾಗತ ಕೋರ್ತಾ ಈ ಸಮಾರಂಭ ಯಶಸ್ಸಾಗಬೇಕೆಂದು ಎಲ್ಲರೂ ಕೇಳಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಈ ಸ್ಕೌಟ್ಸ್ ಮೇಳದ ಮೊದಲನೇ ಕಾರ್ಯಕ್ರಮವಾಗಿ ಹಸಿರು ಹೊರೆಕಾಣಿಕೆ ಅಂತ ಹೇಳಿದರೆ, ನಮ್ಮ ಈ ಯಾರೆಲ್ಲ ಮಕ್ಕಳು ಇದಕ್ಕೆ ಭಾಗವಹಿಸ್ತಾರೆ ಅವರಿಗೆ ಒಂದು ಪ್ರಾಮುಖ್ಯವಾದ ಅವರ ಬೆಳಗಿನ ತಿಂಡಿ, ಉಪಹಾರ ಮತ್ತು ಮಧ್ಯಾಹ್ನ ಊಟದ ವ್ಯವಸ್ಥೆ, ಅದೇ ರೀತಿ ರಾತ್ರಿ. ನಿಜವಾಗಿಯೂ ಇದು ಒಂದು ಒಳ್ಳೆ ದೇವರು ಮೆಚ್ಚುವಂಥ ಕಾರ್ಯಕ್ರಮ. ಯಾಕಂತೇಳಿದರೆ ನಮ್ಮ ಎಲ್ಲ ತಾಲೂಕಿನಿಂದ ಎಲ್ಲ ಶಾಲೆಯಿಂದ ಒಂದು ಸೀಮಿತ ಯಾವ್ಯಾವ ಶಾಲೆ ಇದೆ ಅದರಿಂದ ಸ್ಕೌಟ್ಸ್ನ ಮಕ್ಕಳು ಭಾಗವಹಿಸ್ತಾರೆ. ಅದರೊಟ್ಟಿಗೆ ಅವರ ಶಿಕ್ಷಕರು ಅವರು ಒಂದು 3 ದಿನ ಏನಿದ್ದರೂ ನಮ್ಮ ಸೆಂಟ್ ಸೆಬೆಸ್ಟಿನ್ ಶಾಲೆಯ ವಠಾರದಲ್ಲಿ ಅಲ್ಲೇ ನಿಂತು ಅಲ್ಲಿ ಅವರ ಸ್ಕೌಟ್ನ ಬಗ್ಗೆ ಕಾರ್ಯಕ್ರಮ ಮತ್ತು ಎಲ್ಲ ರೀತಿಯ ಅವರಿಗೆ ಅದರ ಬಗ್ಗೆ ನಡೆಯುವ ಸಲಹೆ ಸೂಚನೆ ಎಲ್ಲ ರೀತಿಯ ವ್ಯವಸ್ಥೆಗೆ ನಾವೊಂದು ಪೂರ್ವಭಾವಿಗೆ ಅವರ ಊಟದ ಉಪಚಾರಕ್ಕೆ ಒಂದು ಕಾರ್ಯಕ್ರಮ ಹಸಿರು ಹೊರೆಕಾಣಿಕೆ ಅಂತ ಹೇಳಿದರೆ ಅದು ನಿಜವಾಗಿಯೂ ಒಳ್ಳೆಯ ಕಾರ್ಯಕ್ರಮ. ಯಾಕಂತೇಳಿದರೆ ಆ ಮಕ್ಕಳಿಗೆ ಇವತ್ತು ಏನು ನಮ್ಮ ಕಾರ್ಯಕ್ರಮದಲ್ಲಿ ನಾವು ಊರವರು ಈ ಸೋಮನಾಥ ದೇವರ ಒಂದು ದಯೆಯಿಂದ ನಾವು ಇವತ್ತು ಬಹಳ ತುರ್ತಾಗಿ ಈ ಒಂದು ವ್ಯವಸ್ಥೆಯನ್ನು ನಮ್ಮಿಂದ ಆದಷ್ಟು ಮಾಡಿರ್ತೇವೆ. ಆದರೂ ಇದಕ್ಕೆ ಕೆಲವರು ಭಾಗವಹಿಸಬೇಕಿತ್ತು. ಅವರು ಹೇಳಿದ್ದಾರೆ ನಾವು ಅಲ್ಲಿಗೆ
ಬೇಕಾದ ವ್ಯವಸ್ಥೆ ಬರ್ತೇವೆ ಅಂತ ಅವರಿಗೆ ಇನ್ನೊಮ್ಮೆ ನಾವು ನೆನಪು ಮಾಡ್ತೇವೆ ಇವತ್ತು. ಅಂತೂ ಈ ಕಾರ್ಯಕ್ರಮ ಯಶಸ್ವಿಯಾಗುವ ನಿಟ್ಟಿನಲ್ಲಿ ನಾವು ನಮ್ಮ ದೇವಸ್ಥಾನದ ವತಿಯಿಂದ ಮತ್ತು ನಮ್ಮ ಎಲ್ಲರೂ ನಮ್ಮ ಸಹಕಾರ ಕೊಡುವವರ ಹತ್ರ ಇನ್ನೊಂದು ಸಲ ಇವತ್ತಿಗೆ ಈ ಕಾರ್ಯಕ್ರಮ ಮುಗಿಯಲಿಲ್ಲ, ನಾವು ನಮ್ಮದು ಭಾರ ಏನು ತಪ್ಪಲಿಲ್ಲ. ಯಾಕಂತೇಳಿದರೆ ಈ ಕಾರ್ಯಕ್ರಮ ಮುಗಿಯುವವರೆಗೂ ನಾವು ಈ ಮಕ್ಕಳಿಗೆ ನಾವು ಸಪೋರ್ಟ್ ಮಾಡೋದು ನಮ್ಮ ಹಿರಿಯವರ ನಮ್ಮ ಕರ್ತವ್ಯ. ಯಾಕಂತೇಳಿದ್ರೆ ಮಕ್ಕಳು ಯಾವ ಒಳ್ಳೆಯ ಕಾರ್ಯಕ್ರಮ ಮಾಡ್ತಾರೆ ಅದಕ್ಕೆ ಸಪೋರ್ಟ್ ಮಾಡಿದರೆ ಮಾತ್ರ ನಿಜವಾಗಿ ನಾವೊಂದು ದೇಶದ ಭಾರತದ ಪ್ರಜೆ ಅಂತ ಅನಿಸ್ಕೊಳ್ಳುವ ಒಂದು ಹೆಮ್ಮೆ ನಮಗೆ ಬರುತ್ತೆ. ಇಲ್ಲದ್ರೆ ನಿಜವಾಗಿಯೂ ಮಕ್ಕಳು ಮಾಡೋ ಕಾರ್ಯಕ್ರಮಕ್ಕೆ ಯಾರು ಸಪೋರ್ಟ್ ಮಾಡೋದಿಲ್ಲ, ಅದು ನಿಜವಾಗಿ ನ್ಯಾಯ ಅಲ್ಲ. ಅಂಥ ನಿಟ್ಟಿನಲ್ಲಿ ನಾವು ಇವತ್ತು ಭಾರತ್ ಸ್ಕೌಟ್ ಮಕ್ಕಳು ಯಾವ ರೀತಿಯಲ್ಲಿ ಅಂದರೆ ಇದು ದೇಶ ರಕ್ಷಣೆಯ ಕೆಲಸ, ಒಂದು ಪೂರ್ವಭಾವಿ ಅವರಿಗೊಂದು ಆ ಮಟ್ಟಿನ ಕಾರ್ಯಕ್ರಮ. ಆ ನಿಟ್ಟಿನಲ್ಲಿ ಇವತ್ತು ಯಾರೆಲ್ಲ ಸಹಕರಿಸಿದ್ದಾರೆ ಅವರಿಗೆ ದೇವರು ಒಳ್ಳೇದು ಮಾಡಲಿ. ಹಾಗೆ ಸೋಮನಾಥನ ಈ 3 ದಿನದ ಕಾರ್ಯಕ್ರಮಕ್ಕೆ ಸೋಮನಾಥನ ದಯೆ ಅವರಿಗೆ ಪೂರ್ಣ ಇರಲಿ, ಅವರ ಕಾರ್ಯಕ್ರಮ ಯಶಸ್ವಿಯಾಗಲಿ. ಯಾವ ಮಕ್ಕಳಿಗೂ ಏನಾದರೂ ಏನು ತೊಂದರೆ ಆಗದಾಗೆ ಆ ಸೋಮನಾಥ ದೇವರು ಅವರಿಗೆ ರಕ್ಷಣೆ ಮಾಡಲಿ ಅಂತ ಹೇಳಿ ನನ್ನ 2 ಮಾತನ್ನು. ಸ್ಕೌಟ್ಸ್ ಗೈಡ್ಸ್ನಲ್ಲಿ ಮುಖ್ಯ ಪಾತ್ರಧಾರಿಗಳಂತ ಹೇಳಿದರೆ ನಮ್ಮ ಮಕ್ಕಳು. ಸುಂದರ ಕನಸು ಕಾಣಲು ಅಂದವಾದ ನಿದ್ದೆ ಸಾಕು, ನನಸಾಗಲು ನಿದ್ದೆ ಇಲ್ಲದ ರಾತ್ರಿ ಬೇಕು ಅನ್ನುವ ಹಾಗೆ ನಮ್ಮ ಮಕ್ಕಳ ಭವಿಷ್ಯ. ಇಂದಿನ ಮಕ್ಕಳೇ ಮುಂದಿನ ಜನಾಂಗ. ಬಡವರಾಗಿ ಹುಟ್ಟುವುದು ತಪ್ಪಲ್ಲ, ಬಡವರಾಗಿ ಸಾಯುವುದು ತಪ್ಪು ಅನ್ನುವಂಥ ಒಂದು ಕಲ್ಪನೆ. ಹಿಂದಿನ ಕಾಲದಲ್ಲಿ ನಮಗೆಲ್ಲ ಇಂಥ ಮಾರ್ಗದರ್ಶನ, ಇಂಥ ಸ್ಕೌಟ್ಸ್ ಗೈಡ್ಸ್ ಇದ್ದೆಲ್ಲ ಮಾರ್ಗದರ್ಶನ ಇರಲಿಲ್ಲ. ಅಂಥ ಒಂದು ಈಗ ಮಕ್ಕಳ ಸುಂದರವಾದ ಮುಖ ಶಿಫಾರಸು ಮಾಡ್ತದೆ ಸುಂದರವಾದ ಹೃದಯವಿದ್ದಂತೆ ಅಂತ ಹೇಳಿದರೆ. ಸುಂದರವಾದ ಹೃದಯದ ಮಕ್ಕಳು ಇಲ್ಲಿ ಬಂದು ಸೇರುವಾಗ ನಾವು ನಮ್ಮ ಕರ್ತವ್ಯವೆಂದು ಭಾವಿಸಿ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಒಂದುಗೂಡಿ ಮಾಡಿದ್ದೇವೆ. ಇಂಥ ಕಾರ್ಯಕ್ರಮಗಳಿಗೆ ಸಂಪೂರ್ಣವಾದ ಸಹಕಾರ ನಮ್ಮ ಮಹನೀಯರು ಮತ್ತು ಸಾರ್ವಜನಿಕರು ನೀಡುವುದು ಅತಿ ಅಗತ್ಯ ಮತ್ತು ಈ ಸಂದರ್ಭದಲ್ಲಿ ಅವಶ್ಯಕತೆ ಎಂದು ನಾನು ಹೇಳಲು ಇಚ್ಛಿಸುತ್ತೇನೆ. ಭಾರತದಲ್ಲಿ ಆಗುವಂಥ ಯಾವುದೇ ಒಂದು ಸಮಸ್ಯೆಗಳು ಅದು ಮಕ್ಕಳಿಂದ ಅದನ್ನು ಪರಿಹಾರ ಒದಗಿಸಲು ಸಾಧ್ಯ. ಅಂಥ ಒಂದು ಕಜೆಯವರಾಗಲಿ, ನಮ್ಮ ಜಾಯ್ಲ್ಯಾಂಡ್ನ ಟೀಚರ್ನವರಾಗಲಿ, ಮತ್ತು ಗೀತಾ ಟೀಚರ್ ಆಗಲಿ, ಒಳ್ಳೆಯ ಒಂದು ಮಾರ್ಗದರ್ಶನದಿಂದ ಒಂದು ಸುಂದರ ಮೂರ್ತಿಯನ್ನು ಕೆತ್ತಬೇಕಾದ್ರೆ ಭಾರಿ ಕಷ್ಟ ಉಂಟು. ಆ ಒಂದು ಸುಂದರ ಮೂರ್ತಿಗಳನ್ನು ಇಲ್ಲಿಗೆ ತಂದಿದ್ದಾರೆ. ಎಷ್ಟು ಮಕ್ಕಳು ಬಂದಿದ್ದಾರೆ? 40 ಮಕ್ಕಳನ್ನು ಇವತ್ತು ಇಲ್ಲಿಗೆ ಸೋಮನಾಥನ ಕ್ಷೇತ್ರಕ್ಕೆ ಅವರು ಕರ್ಕೊಂಡು ಬಂದಿದ್ದಾರೆ. ನಿಮ್ಮ ಕಾರ್ಯಕ್ರಮ ಯಶಸ್ಸಾಗಲಿ. ಇನ್ನು ಮುಂದಿನ ದಿನಗಳಲ್ಲಿ ಭವ್ಯ ಭಾರತದ ಕನಸನ್ನು ಕಟ್ಟುವಂಥ ಒಂದು ಕನಸು ನಿಮ್ಮ ಮಕ್ಕಳಿಗೆ ಇರಲಿ. ಸೋಮನಾಥ ಕ್ಷೇತ್ರದ ಅನುಗ್ರಹ ಎಲ್ಲರಿಗೂ ಇರಲಿ ಎಂದು ಭಾವಿಸುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಮುಖ್ಯ ಕಾರಣಕರ್ತರು ಕೃಷ್ಣಗಟ್ಟಿಯವರು ಮತ್ತು ಸುರೇಶ್ ಭಟ್ನಗರ್ ಅವರು. ನಾನು ಬೆಳಿಗ್ಗೆ ಅವರಿಗೆ ಫೋನ್ ಮಾಡುವಾಗ ನನಗೆ ಗೊತ್ತೇ ಇರಲಿಲ್ಲ, ನನಗೆ ತಲೆಯಲ್ಲಿ ಇರಲಿಲ್ಲ. ತ್ಯಾಗ ಮರೇಕಳ ಫೋನ್ ಮಾಡಿದರು, ಹೀಗೆ ಮತ್ತು ಫಸ್ಟಿಗೆ ಕೃಷ್ಣಗಟ್ಟಿ ಅವರು ಹೇಳಿದರು. ನಾನು ಎಲ್ಲ ನನ್ನ ವೈಯಕ್ತಿಕ ಕೆಲಸಗಾರನ್ನು ಬಿಟ್ಟು ಸುರೇಶ್ ಭಟ್ನಾಗರ್ ಅವರಲ್ಲೂ ಫೋನ್ ಮಾಡಿದೆ. ಪಾಪ ಅವರು ತನ್ನ ಜೀಪಿನಲ್ಲಿ ಅವರಿದ್ದರೆ ನಮಗೊಂದು ಆನೆ ಬಲ ಬಂದ ಹಾಗೆ. ಇದಕ್ಕೆ ಇಲ್ಲಿ ಸಂಪೂರ್ಣ ಈ ಕಾರ್ಯಕ್ರಮದ ಯಶಸ್ಸು ಕೃಷ್ಣಗಟ್ಟಿಯವರಿಗೆ ಮತ್ತು ನಮ್ಮ ಸುರೇಶ್ ಭಟ್ ಅವರಿಗೆ ಸಲ್ಲಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆಯ ಕಾರ್ಯಕ್ರಮ ಈ ಮಕ್ಕಳಿಂದಾಗಲಿ. ನಮ್ಮ ಮಕ್ಕಳಂತ ಹೇಳಿದರೆ ದೇವರಾಗಿ ಅವರಿಗೆ ಈಗ ಈ ರೀತಿಯ ವ್ಯವಸ್ಥೆ ಅವರ ಬದುಕಿನಲ್ಲಿ ಅಚ್ಚಳಿಯದೆ ಉಳಿಯುತ್ತದೆ. ಈಗ ಕಜೆಯವರದಾಗಲಿ ಒಂದು ಮಾರ್ಗದರ್ಶನ ಇಂದಿನ ಮಕ್ಕಳಿಗೆ ಅತಿಯಾಗಿ. ಈಗ ವಾಟ್ಸಪ್ ಯುಗದಲ್ಲಿ ಮಕ್ಕಳಿಗೆ ಇಂಥ ಒಂದು ಕಾರ್ಯಕ್ರಮಗಳು, ಇಂಥ ಒಂದು ಕರ್ತವ್ಯ ನಿಷ್ಠೆ, ಶ್ರದ್ಧೆ, ಪ್ರಾಮಾಣಿಕತೆ ಅದೆಲ್ಲ ನಮ್ಮ ಇಂಥ ಪ್ರೈಮರಿ ಶಾಲೆಯಿಂದ ಹೈಸ್ಕೂಲ್ನಿಂದ ಬರಬೇಕು. ಅಂಥ ಮಾರ್ಗದರ್ಶನ ಇಂಥ ಸ್ಕೌಟ್ಸ್ ಗೈಡ್ಸ್ನಿಂದ ಅವರಿಗೆ ಸಿಗುವ ಮುಖಾಂತರ ಭವ್ಯ ಭಾರತದ ಒಂದು ಅದರಲ್ಲಿ ಈಗ ಒಂದು ದೊಡ್ಡ ವಿಜ್ಞಾನಿ ಆಗುವರು. ಈಗ ಜಾಯ್ಲ್ಯಾಂಡ್ ಸ್ಕೂಲ್ನಲ್ಲಿ ನನ್ನ 2 ಮಕ್ಕಳು ಸಹ ಅಲ್ಲಿ ಕಲಿತವರು ಇಂಜಿನಿಯರ್ಸ್ ಆಗಿದ್ದಾರೆ. ಆದರೆ ಇದರಲ್ಲಿ ಎಷ್ಟು ಇಂಜಿನಿಯರ್ಸು, ಪ್ರೊಫೆಸರ್ಸ್, ಲಾಯರ್ಸ್ ಎಲ್ಲ ಆಗುವಂಥ ಮಕ್ಕಳು ಇರುವುದು ಅವರ ಮುಖ ನೋಡುವಾಗ ಗೊತ್ತಾಗ್ತದೆ. ಅವರಿಗೆ ಒಳ್ಳೆಯ ಭವಿಷ್ಯ ಶ್ರೀ ಸೋಮನಾಥ ದೇವರು ಕರುಣಿಸಲೆಂದು ಮಗದೊಮ್ಮೆ ಪ್ರಾರ್ಥಿಸುತ್ತಾ, ಅಜ್ಮೀರ್ ಅನ್ನುವಂಥ ಒಂದು ಮದನಿ ದರ್ಗಾ, ಅದೇ ರೀತಿ ನಮ್ಮ ಸೈಂಟ್ ಸೆಬಾಸ್ಟಿಯನ್ ಚರ್ಚ್, ಇಲ್ಲಿ ಸರ್ವ ಧರ್ಮದ ಒಂದು ಸಮ್ಮೇಳನದ ಹಾಗೆ ಅಲ್ಲಿ ಆಗ್ತಾ ಉಂಟು. ಧರ್ಮದವರನ್ನು ಪ್ರೀತಿಸುವಂಥ, ಸರ್ವ ಧರ್ಮದವರಿಗೆ ಪ್ರೋತ್ಸಾಹ ನೀಡುವಂಥ ಕಾರ್ಯಕ್ರಮಗಳು ಈ ಉಳ್ಳಾಲ ಕ್ಷೇತ್ರದಲ್ಲಿ ನಡೆಯುವುದು ನಮಗೆಲ್ಲ ಸಂತೋಷದ ಸಂಗತಿ ಎಂದು ಭಾವಿಸುತ್ತಾ ಕಾರ್ಯಕ್ರಮಕ್ಕಾಗಿ ಶುಭವನ್ನು ಕೋರುವುದರ ಮುಖಾಂತರ ನನ್ನ ಮಾತನ್ನು 3 ದಿನಗಳ ಕಾರ್ಯಕ್ರಮ ಅತ್ಯಂತ ಯಶಸ್ಸನ್ನು ಕಾಣಲಿ. ಮುಂದಿನ ದಿನಗಳಲ್ಲಿ ಭವ್ಯ ಭಾರತದ ಒಂದು ಕನಸನ್ನು ನನಸು ಮಾಡುವಂಥ ಮಕ್ಕಳಿಗೆ ಅಲ್ಲಿ ಭವಿಷ್ಯ ದೊರೆಯಲಿ ಎಂದು ಆಶಿಸುತ್ತಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುತ್ತೇವೆ. ಕ್ಲಾಪ್ಸ್ ಗೋ. ಈ ಮಾತಿನಲ್ಲಿ ಎಲ್ಲರಿಗೂ ನಾನು ಭಾರತ್ ಸ್ಕೌಟ್ ಗೈಡ್ ಸಂಸ್ಥೆ ಪರವಾಗಿ ಹಾಗೂ ನಮ್ಮ ಮುದ್ದು ಮಕ್ಕಳ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಹೇಳ್ತಾ ನಮ್ಮ ಈ ಕಾರ್ಯಕ್ರಮವನ್ನು ನಾವೀಗ ಮುಂದುವರಿಸ್ತಾ ಇದ್ದೇವೆ. ಕ್ಲಾಪ್ಸ್ ಗೋ.
ಸಂಸ್ಥೆ ಹಾಗೂ ಸೈನ್ಸ್ ವಿಷನ್ ಸಮೂಹ ಸಂಸ್ಥೆ ಜರ್ಮನ್ನೂರು ಎಲ್ಲರ ವತಿಯಿಂದ ಶಾಲೆಯ ಆವರಣದಲ್ಲಿ ಬಹಳಷ್ಟು ಸ್ಕೌಟ್ ಇದರಲ್ಲಿ ಭಾಗವಹಿಸಲಿದ್ದಾರೆ. 17 ಸ್ಥಳೀಯ ಸಂಸ್ಥೆಯಿಂದ ವಿದ್ಯಾರ್ಥಿಗಳು ಬರಲಿದ್ದಾರೆ. ಬೆಳ್ತಂಗಡಿ ತಾಲೂಕು ಹಾಗೂ ಪುತ್ತೂರು ವಿವಿಧ ಕಡೆಗಳಿಂದ ವಿದ್ಯಾರ್ಥಿಗಳು ಇಲ್ಲಿ ಬಂದು ಇಲ್ಲಿಯೇ ವಾಸವಾಗಲಿದ್ದಾರೆ 3 ದಿನ, 20, 21, 22. ಆ ನಿಟ್ಟಿನಲ್ಲಿ